ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಶುಕ್ರವಾರ 45ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದರು. ನಿವೃತ್ತ ಸೇನಾನಿ ಸಿದ್ಧಾರ್ಥ್ ಬೊಕ್ಕ ಶ್ರೀಮತಿ ಅರುಣಾಕ್ಷಿ, ಸಿಂಡಿಕೇಟ್ ಬ್ಯಾಂಕ್ದ ನಿವೃತ್ತ ಸಿಬ್ಬಂದಿ ಶ್ರೀಮತಿ ವಿಜಯಲಕ್ಷ್ಮಿ ಬೊಕ್ಕ ಶ್ರೀ ಚಂದ್ರಶೇಖರ್, ಶಿವಪ್ರಸಾದ್ ಚೇತನ ನಗರ ಕುಂಪಲ, ಶ್ರೀಮತಿ ಚಂದ್ರಕಲಾ ಬೊಕ್ಕ ಶ್ರೀ ಗಣೇಶ್ ಪಿಲಾರ್ ಪ್ರಕಾಶ್ ನಗರ, ಶ್ರೀಮತಿ ಯಶೋಧ ಗಟ್ಟಿಕೊಲ್ಯ ತುಡರ್ ಬೆಳಗಾಯರು. ಗುರೂಜಿ ಈ ಕ್ಷೇತ್ರಕ್ಕೆ ಬಂದದ್ದು ಆಶೀರ್ವಾದ ಮಲ್ಪೆರಲ್ಲರು 48 ಅರಣ ಪೂರ್ಣ ಕುಂಭ ಸ್ವಾಗತದ ಒಟ್ಟಿಗೂ ಕುಂಭಲ ಚೇತನ ನಗರದ ಶಿವಪುರದ ಈ ಒಂದು ಮಣ್ಣಿಗೆ ಅರಣ ಪೂರ್ಣ ಕುಂಭ ಸ್ವಾಗತದ ಒಟ್ಟಿಗೂ ಎದುಕೊಂಡ ಒಂದು ಕಾರ್ಯಕ್ರಮ ಬಾರದ ಆ ಪೊರ್ತುಡ್ಲ ಲಜ್ಜೆ ಇತರ ಪ್ರಜೆ ಕಾರ್ಯಕ್ರಮ ಬೈ 5 ಗಂಟೆಗೆ ಸರಿಯಾದ ಮಾತೆಲ್ಲ ಉಪಸ್ಥಿತರು ಪಡೆದ ಪಿಂಡ ಮತ್ತೊಂದು ಇಂದು ವಿಜಿ ಚಾವಡಿಗೆ ಬೋಲಗಾಯ ರಚನ ನಂದಾದೀಪ ಅರ್ಲಾಯರ ಬದಸ್ತೆ ರಚನ ಗಣ್ಯರನ್ನು ಮಾನಾದಿಗೆ ಮಲ್ಪು ರಚನೆ ಕೊಟ್ಟು ಇಂಥ ಈ ಸಂದರ್ಭಗಳು ನಮ್ಮೊಟ್ಟಿಗೂ ಕಾರ್ಯಕ್ರಮ ನಂದಾದೀಪ ಅರ್ಲಾಯರ ಬತ್ತು ಸೇರಿದ ಶ್ರೀಮತಿ ಅರುಣಾಕ್ಷಿ ಬೊಕ್ಕ ಶ್ರೀ ಸಿದ್ಧಾರ್ಥ ಕುಂಬಲ ಸೇವೆಯನ್ನು ಸಲ್ಲಿಸಿದವರು ಶ್ರೀಯುತ ಶಿವಪ್ರಸಾದ್ ಅವರು ಆದರ್ಶ ಬದುಕಿನಲ್ಲಿ ತನ್ನ ನಿವೃತ್ತಿಯ ಜೀವನದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಮತಿ ಅವರ ಜೊತೆ ಅವರ ಧರ್ಮಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ, ಜೊತೆಯಾಗಿ ಅವರ ಸುಪುತ್ರರು ಕೂಡ ಇದ್ದಾರೆ, ಶಿವಪ್ರಸಾದ್ ಕೂಡ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಭಜನಾ ಸೇವೆಗೆ ನೆನಪಾಗಿಕೊಂಡು ಪ್ರಾರಂಭದ ಭಜನಾ ಸೇವೆಗೆ ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿ ಮೂಲ ಸೋಮೇಶ್ವರ.
ಆತ್ಮೀಯರೇ, ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ವತಿಯಿರ್ದು ನಡೆದು ಪುರಂಚಿನ 180ದಿಂದ ಭಜನಾ ಸೇವೆ ಇನಿಕಾನಕ 46 ಭಜನಾ ಸೇವೆ ಏಜು ಶುಕ್ರವಾರದ ದಿನ ನಮ್ಮಾತೆಲ್ಲ ಸೇರೊಂದ ಭಜನಾ ಸೇವೆ ಆರಂಭ ಆಗ್ತದೆ. ಈ ಕ್ಷೇತ್ರದ ನಂದಾದೀಪನ ಅರ್ಲಾವನ ಮೂಲಕ ಈ ಭಜನಾ ಸೇವೆನ ಆರಂಭ ಕೊರ್ಪುನಂಚಿನ ಪ್ರತಿನಿತ್ಯಲ ಈ ಕ್ಷೇತ್ರಕ್ಕೆ ಬೇತೆ ಬೇತೆ ಮರ್ಗಿಲ್ಡ್ ಕೆಲಸ ಮಲ್ದ ನಕಲು ಈ ಕ್ಷೇತ್ರ ಬತ್ತದ ಪವಿತ್ರವಾದ ನಂದಾದೀಪನ ಅರ್ಲಾವನ ಮೂಲಕ ಈ ಕ್ಷೇತ್ರದ ವಜಿ 180ದಿಂದ ಸಂಧ್ಯಾ ಭಜನೆಗೆ ಆರಂಭ ಕೊರ್ಪುನಂಚಿನ ನೆಲೆಟ್ ಇಂಥ ಕಾರ್ಯಕ್ರಮದಲ್ಲಿ ಸಿದ್ಧಾರ್ಥನ್ನೇ ಬಣ್ಣದ ಕುಂಪಲದಾರು ಮಾಜಿ ಸೇನಾನಿ ಆದ ಭಾರತೀಯ ಸೇನೆಡ್ ಕೆಲಸ ಮಲ್ತನಾರು ಇಂಥ ದಂಪತಿ ಸಮೇತ ಅರುಣಾಕ್ಷಿ ದಂಪತಿ ಸಮೇತವಾದ ಇಂಥ ಕಾರ್ಯಕ್ರಮ ಬತ್ತದ ನಂದಾದೀಪನರ್ಲೇರು ಈ ಕ್ಷೇತ್ರದ ಬಗ್ಗೆ ಒಂದು ಫಲವಾದ ಪಾತ್ರೆಯನ್ನು ಕೊರ್ರಲೇರು. ಕುಂಪಳ ಬಂಡ ಸಾಧಾರಣ ಎಂಕುಲು ಮುಲ್ಪನೆ ಒಂದು 50-55 ವರ್ಷ ದುಂಬೆ ಈ ಕುಂಪಳಡೆ ಉಳ್ಳ ಆಂಡ ಈ ಕುಂಪಳೋಡು ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಾಧಾರಣ ಓಪನ್ ಆದ 13 ವರ್ಷ ಆದು ಎನ್ನ ಅನುಭವದ ಪ್ರಕಾರ ಮತ್ತು 13 ವರ್ಷೋಡು ಈ ಎಲ್ಲಿಯ ದೇವಸ್ಥಾನ ದುರ್ಗಾ ಪರಮೇಶ್ವರ ದೇವಸ್ಥಾನ ಓಪನ್ ಆಗಿ ಬೊಕ್ಕ ಈತ್ ಮಲ್ಲ ಇಂಪ್ರೂವ್ಮೆಂಟ್ ಆಯರೆ ಈ ಊರ್ದಕ್ಕಳು ಪೂರ ಕಾರಣ ಅದೇ ರೀತಿ ಅವೇ ಲೀಕಿಡು ಇನಿ ಎಂಕ್ಲಿಗೆ ಇನ್ನು ಮುಲ್ಪ ಲೆತ್ತದ ಮುಕ್ಕಳು ಎಂಕ್ಲಿಗೆ ಒಂದು ಸಮ್ಮಾನ ದೀಪೋತ್ಸವ ದೀಪವನ್ನು ಉದಿಪಾವನಂಚಿನ ಒಂದು ಯೋಗ ಮಾತು ಕೊಡ್ತೇನೆ ಪ್ರಮೀಳ ಅವರ ಆರೆ ಎಂಕ್ಲಿನ ಲೆತ್ತಿತ್ತೇರಿ ಅಂಚ ಪ್ರಮೀಳರಿಗಿಲ್ಲ ಅವರ ಆರ್ನ ಕುಟುಂಬದವರಿಗಿಲ್ಲ ಎನ್ನ ನಂಬುಳು ನಮಸ್ಕಾರಗಳು ಬೇತೆ ಬೇತೆ ಪಂಪನಾಂಡ ನಿಂಜ ಉಂಡು ಆಂಡ ದೇವಸ್ಥಾನ ಓಪನ್ ಆಗಿ ಬೊಕ್ಕ ಈತ ಒಂಜ ಅಭಿವೃದ್ಧಿ ಆತನು ಅವು ಈತ ಅಭಿವೃದ್ಧಿ ಆತನು ಪಣದ ಅವು ಪಣಿಯರು ಸಾಧ್ಯ ಆಜಿ ಅವಲ ತಂದೆ ಇತ್ತ 108 ದಿನಗಳ ಸಂಧ್ಯಾ ಹರಿನಾಮವನ್ನು ಮುಲ್ಪ ಇವು ಆ ಒಂದುಂಡು ಆತ ಸುಲಭದ ಕೆಲಸ ಊರು ಒಣಸು ಕೊರ್ಪೇರು ಬೊಕ್ಕ ಮುಲ್ಪ 10 ಪ್ರಸಾದ ಮಾತ ಕೊರೊಂದುಲ್ಲೆ ಈ ಒಂದು ಮಲ್ಲ ಒಂದು ಕಾರ್ಯ ಮುಕ್ಕಲು ಮಾಂತೊಂದುಲ್ಲೇರಿ ಈ ಮಲ್ಲ ಕಾರ್ಯಗೆ ಎಂಕುಲ್ಲ ಸಪೋರ್ಟ್ ಆದು ನಮ್ಮ ಮಕ್ಕಳನ್ನು ಏತ್ ಸಾಧ್ಯ ಉಂಡು ಆತ ಎಂಕಲು ಇಂದು ಪ್ರೋತ್ಸಾಹ ಕೊಡ್ಕ. ಅದರಲ್ಲಿ ಸಹ ಈ ದೇವಸ್ಥಾನ ಯಾವಾಗ ಪ್ರಾರಂಭವಾಗಿದೆಯೋ ಅಂದಿನಿಂದ ಇಂದಿನವರೆಗೆ ಸಕಲ ಎಲ್ಲ ಕಾರ್ಯಗಳಲ್ಲೂ ನಾನು ನನ್ನ ಮಗನು ಹಾಗೂ ಬಳಗದವರು ಭಾಗಿಯಾಗಿರ್ತೇವೆ. ಇವತ್ತು ಈ ಭಜನಾ ಸಪ್ತಮಿಯ 108ನೇ ದೀಪ ಬೆಳಗಿಸಲು ಸುಸಂದರ್ಭವನ್ನು ಒದಗಿಸಿಕೊಟ್ಟ ಈ ಸಮಿತಿಯ ಪರವಾಗಿ ಹಾಗೂ ಅರ್ಚಕರಲ್ಲಿಯೂ ಬಹಳ ಖುಷಿಯಾಗ್ತದೆ. ಯಾಕೆಂದರೆ ಸಂಜೆ ಸಮಯದಲ್ಲಿ ನಾವು ಮನೆಯಲ್ಲಿ ಹೇಗೆ ದೀಪಾರಾಧನೆ ದೀಪವನ್ನು ಉರಿಸಿ ತುಳಸಿ ಕಟ್ಟೆಗೆ ದೀಪವಿಟ್ಟು ದೇವರನ್ನು ಭಜಿಸುತ್ತೇವೋ ಅದೇ ರೀತಿ ಈ ದೇವಸ್ಥಾನಕ್ಕೆ ಬಂದು ದೀಪ ಬೆಳಗಿಸುವ ಸೌಭಾಗ್ಯ ದೊರಕಿದೆ. ಹಾಗೂ ಈ ಸಂತೋಷವನ್ನು ಎಲ್ಲ ಅವರು ಹಂಚಿಕೊಳ್ಳಬೇಕು. ಹಾಗೂ ಇದರಿಂದ ನಮ್ಮ ಶರೀರದಲ್ಲಿ ಏನು ಕುಂದುಕೊರತೆಗಳುಂಟು ಅದು ಆ ಪರಮಶಿವನು ಆಗ ನಾವು ನಂಬಿ ಬಂದ ದೇವರು ಅದನ್ನು ದೂರ ಮಾಡಿ ನಮಗೆ ಶಕ್ತಿ, ಧೈರ್ಯ ಹಾಗೂ ಉಲ್ಲಾಸವನ್ನು ಕೊಡ್ತಾನೆಂದು ನಾನು ಎಲ್ಲರ ಪರವಾಗಿಯೂ ಕೇಳಿಕೊಳ್ಳುತ್ತೇನೆ. ಸೋಮೇಶ್ವರ ಮೂಡ ಶ್ರೀ ಸೋಮನಾಥ ಬಡಾವಣೆದ ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಕ್ಕಲು ಭಜನಾ ಕಾರ್ಯಕ್ರಮ ನಡಪಾತ್ ಕೊರಿಯರು.
ಆ